ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಕೆಲವು ಕಾರ್ಖಾನೆಗಳು ಅಪ್ಡೇಟ್ ಆಗ್ತಾ ಇದ್ರೆ ಇನ್ನೂ ಕೆಲವು ಅಸ್ತಿತ್ವ ಕಳೆದುಕೊಳ್ತಾ ಇದೆ. ಆದರೆ ಇಲ್ಲಿ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಎಂಸಿಎಫ್ ಕಾರ್ಖಾನೆ ಹೆಸರು ಬದಲಾವಣೆ ಮಾಡ್ತಾ ಇರುವುದಕ್ಕೆ ನಮ್ಮ ವಿರೋಧ ಇದೆ ಅಂತ ಎಂಎಲ್ಸಿ ಐವನ್ ಡಿಸೋಜಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು 55 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಕಂಪನಿ ಕರಾವಳಿಯ ಪ್ರಪ್ರಥಮ ಕಾರ್ಖಾನೆ ಆಗಿದೆ. 15 ವರ್ಷ ಸರ್ಕಾರ, 35 ವರ್ಷ ಖಾಸಗಿ ಒಡೆತನದಲ್ಲಿದ್ರೂ ಇದುವರೆಗೂ ಯಾರು ಕೂಡ ಹೆಸರು ಬದಲಾವಣೆ ಮಾಡಿಲ್ಲ. ಆದರೆ ಎಂಸಿಎಫ್ ಹೆಸರನ್ನ ಪಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಅಂತ ಹೊಸ ಹೆಸರು ಇಡುವುದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿದ್ರು. ಇಲ್ಲಿ ಕಾರ್ಖಾನೆ ಆರಂಭಿಸಲು ಜಾಗ ಕೊಟ್ಟವರು ನಾವು. ಕೊರೋನಾ ಸಂದರ್ಭದಲ್ಲೂ ನೀರು ಕೊಟ್ಟು ಕಾರ್ಖಾನೆ ಉಳಿಸಿದ್ದೇವೆ. ರಸ್ತೆ, ನೀರು, ಜಾಗ ಎಲ್ಲವೂ ನಮ್ಮದು. ಆದರೆ ದುಡ್ಡು ಮಾಡುವವರು ಅವರು. ಈ ಕಾರ್ಖಾನೆಗೆ ಸಾಕಷ್ಟು ಸವಾಲುಗಳು ಎದುರಾದಾಗ ನಾನೇ ಸದನದಲ್ಲಿ ಮಾತನಾಡಿ ಕಾರ್ಖಾನೆ ಉಳಿಸಲು ಯತ್ನಿಸಿದ್ದೇನೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಕಂಪನಿ ಹೆಸರು ಎಂಸಿಎಫ್ ಹಿಂದೆ ಇರಿಸಬೇಕು. ಈ ಬಗ್ಗೆ ವಿಧಾನ ಪರಿಷತ್ನಲ್ಲೂ ಪ್ರಶ್ನೆ ಮಾಡ್ತೇನೆ ಅಂತ ಹೇಳಿದ್ರು. ಮಂಗಳೂರು ಹೆಸರು ಹಾಕದೇ ಇದ್ರೆ ಜಿಲ್ಲಾಧಿಕಾರಿ ಮಧ್ಯೆ ಪ್ರವೇಶ ಮಾಡಬೇಕು. ಉಸ್ತುವಾರಿ ಸಚಿವರಲ್ಲೂ ನಾನು ಮಾತನಾಡುತ್ತೇನೆ ಅಂತ ಒತ್ತಾಯಿಸಿದ್ರು. ಎಂಸಿಎಫ್ ಕಂಪನಿ ಸಿಬ್ಬಂದಿಗಳು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ಎದುರಾದಂತಹ ಪ್ರಶ್ನೆ ಇದು ಎಂಸಿಎಫ್ಗೆ ಸಂಬಂಧಪಟ್ಟದಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ, ಬೆಳವಣಿಗೆಗಳಾಗ್ತವೆ. ಇದ್ದದ್ದು ಮೇಲೆ ಕೆಳಗೆ ಹೋಗ್ತಾ ಇದೆ. ಕೆಲವು ಕಾರ್ಖಾನೆಗಳು ಅಪ್ಗ್ರೇಡ್ ಆಗ್ತಾ ಇದೆ, ಕೆಲವು ಕಾರ್ಖಾನೆಗಳು ತಮ್ಮ ಅಸ್ತಿತ್ವ ಕಳ್ಕೊಳ್ತಾ ಇದೆ. ಇದೆಲ್ಲ ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಅವಾಗ ನಡೀತಾ ಇದೆ. ಆದರೆ ಯಾವ ಕಾರ್ಖಾನೆಗಳು ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಯಿತು, ಅದರ ಮೂಲ ಹೆಸರುಗಳನ್ನ ಬದಲಾವಣೆ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಉದಾಹರಣೆಗೆ ನಾವು ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಇವತ್ತು ಬೇರೆಯವರಿಗೆ ಗುತ್ತಿಗೆ ನೀಡಿದ್ರು. ಗುತ್ತಿಗೆ ಟು ರನ್, ನಾಟ್ ಟು ಸೆಲ್. ಅಲ್ಲಿ ಅದಾನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಹಾಕಿದ್ರು. ತಮ್ಗೆಲ್ಲರೂ ಗೊತ್ತಿದೆ. ಅದರ ಕನ್ಸೆಷನಲ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನನ್ನ ಹತ್ರ ಇದೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಅದರಲ್ಲಿ ಮೂಲದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಕೂಡದು, ಹೆಸರಿನಲ್ಲಿ ಹಿಡಿದು. ದಟ್ ಈಸ್ ದ ಸೆಂಟಿಮೆಂಟ್ಸ್ ಆಫ್ ದಿ ಪೀಪಲ್. ಅದು ಅದಾನಿಯವರು ಕಟ್ಟಿಸಿದ್ದಲ್ಲ. ನಾವು ಜಾಗ ಕೊಟ್ಟದ್ದು, ನಾವು ಡಿಸ್ಪ್ಲೇಸ್ ಆಗಿದ್ದು, ನಾವು ಮರುಭೂಮಿಯಲ್ಲಿ ಹೋಗಿ ನಿಂತದ್ದು ಮತ್ತು ನಾವು ತ್ಯಾಗ ಮಾಡಿದ್ದು. ಅದೇ ರೀತಿಯ ಒಂದು ಸಮಸ್ಯೆ ಎಂಸಿಎಫ್ ಮ್ಯಾಂಗ್ಳೂರ್ ಕೆಮಿಕಲ್ ಫರ್ಟಿಲೈಸರ್ಸ್ ಪಣಂಬೂರು. ಮಂಗಳೂರಿನ ಜನತೆ 5 ದಶಕಗಳ ಅನ್ಯೋನ್ಯತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ. ಇಂಥ ಹೆಸರನ್ನು ವಿಲೀನ ಹೆಸರಲ್ಲಿ ರಾತೋರಾತ್ರಿ ಇತಿಹಾಸದ ಕಸದ ಬುಟ್ಟಿಗೆ ಎಸೆದು ಎಂಸಿಎಫ್ ನೊಂದಿಗೆ ನಿಂತಿರುವಂತಹ ಪ್ರತಿಯೊಬ್ಬರಿಗೂ ಮಂಗಳೂರಿನ ಹಾಗೂ ರಾಜ್ಯದ ಜನತೆಗೆ ತೀವ್ರವಾದಂತಹ ನೋವು ಉಂಟಾಗಿದೆ. 500ಕ್ಕೂ ಹೆಚ್ಚು ಮಾಜಿ ಉದ್ಯೋಗಿಗಳು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಂದಾಗಿ ಇಲ್ಲೆಲ್ಲ ಕೂತಂದವರು ಎಂಸಿಎಫ್ ಹೆಸರನ್ನು ಉಳಿಸುವ ಹೋರಾಟದ ಮುಂಚೂಣಿಯಲ್ಲಿದ್ದಾರೆ. ಕೂಡಲೇ ಆಡಳಿತ ವರ್ಗ ಇಲ್ಲಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಮಂಗಳೂರು ರಾಸಾಯನಿಕ ಮತ್ತು ರಸಗೊಬ್ಬರ ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಎಂಬ ಹೆಸರಿನ ನಾಮಫಲಕವನ್ನು ಮರುಸ್ಥಾಪಿಸಬೇಕು ಎಂದು ನಾನು ಸಹಿತ ಎಲ್ಲರೂ ಸೇರಿ ಆಗ್ರಹಿಸಿದ್ದೇವೆ.